ಟಿವಿಯ ಎಲ್ಲ ವೀಕ್ಷಕರಿಗೂ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಇವತ್ತು ಆಯುಧ ಪೂಜೆ ಹಾಗೂ ನಾಳೆ ವಿಜಯದಶಮಿ. ಸೊ ಶುಭ ದಿನ. ಸೊ 9-8 ದಿನಗಳು ಕಳೀತು. ಇವತ್ತು ನವರಾತ್ರಿ, ನವದುರ್ಗೆಯರ ಪೂಜಿಸುವಂಥ ಕೊನೆಯ ದಿನ ಹಾಗೂ ನಾಳೆ ವಿಜಯದಶಮಿಯನ್ನು ನಾವು ಕೂಡ ಆಚರಿಸ್ಕೊಳ್ತಾ ಇದ್ದೇವೆ. ಇವತ್ತಿನ ಈ ಶುಭ ದಿನದಂದು ನಮಗೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಗೌರಿ ಶೆಣೈ. ಇವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಧನ್ಯವಾದ. ಸೊ ನವರಾತ್ರಿ ಹಬ್ಬ ಹೇಗೆ ಆಚರಿಸ್ತಾ ಇದ್ದೀರಿ ತಾವು? ನಮಗೆ ನಮ್ಮ ಮನೆಯ ಪಕ್ಕವೇ ಮಹಾಮಾಯ ಟೆಂಪಲ್ ಇದೆ. ಹಾಗಾಗಿ 9-10 ದಿವಸ ಸಹ ನಮಗೆ ಅಲ್ಲಿ ಗಮ್ಮತ್ತೆ ಅಲ್ಲ. ಮತ್ತೆ ಅದರ ಪಕ್ಕದಲ್ಲಿ ವೆಂಕಟರಮಣ ಟೆಂಪಲ್, ಅಲ್ಲಿ ಸಹ ಶಾರದೆ ಇಡ್ತಾರೆ. ಮತ್ತೆ ಅಲ್ಲಿ ಎದುರುಗಡೆ ಗೋಕರ್ಣ ಮಠ ಉಂಟು, ಅಲ್ಲಿ ಸಹ ಇಡ್ತಾರೆ. ಹಾಗೆ ಎಲ್ಲ ಶಾರದೆಯರ ಮಧ್ಯೆ ನಾವಿದ್ದೇವೆ ಅಲ್ಲಿ, ಹಾಗಾಗಿ ಗಮ್ಮತ್ತು. ಸೊ ನವದುರ್ಗೆಯರಲ್ಲಿ ಒಂದು ಅಂತ ಹೇಳ್ಬೋದು. ಅಂದ್ರೆ ಮಹಿಳೆಯರನ್ನ ನವದುರ್ಗೆ ಆಗಿ ನೋಡ್ತಾರೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಾವಿಬ್ರು ಮಹಿಳೆಯರು ನಮ್ಮ ಕಿಚನ್ ಅಲ್ಲಿ ಅಡುಗೆ ಮಾಡೋಣ. ಯಾವ ಅಡುಗೆ ನೀವು ತಯಾರಿಸ್ತಿದ್ದೀರಿ? ನಾನು ಬರೀ ಸವಿಯುವಂತ ಕೆಲಸ ಮಾತ್ರ. ನನಗೆ ಅಷ್ಟು ಮಾಡಿದ್ರೆ ಸಾಕು, ಒಳ್ಳೆ ಖುಷಿ ಆಗ್ತದೆ. ನಮ್ಗೆ ಎನ್ಕರೇಜ್ ಸಿಗ್ತದೆ ಮಾಡ್ಲಿಕ್ಕೆ ಇನ್ನು ಸಹ. ಎಸ್ ಮೇಡಮ್, ಏನು ಅಡುಗೆ ಮಾಡ್ತಿದ್ದೀರಿ ಇವತ್ತು? ನಿಮ್ಮದೊಂದು ನಂದಿನಿಯವರದ್ದು ಇದು ಸಿಕ್ಕಿದೆ ಅಲ್ಲ ನಿಮಗೆ, ಹಾಗೆ ಅದರದ್ದೊಂದು ಸ್ಪೆಷಲ್ ಒಂದು ನವರಾತ್ರಿಯಲ್ಲಿ ವಿತೌಟ್ ಆನಿಯನ್ ಮತ್ತು ಗಾರ್ಲಿಕ್, ಅದರದ್ದು ಹೇಗೆ ಒಂದು ಮಾಡ್ಬೋದು ಅಂತೇಳಿ ಅದೊಂದು. ಮತ್ತೆ ಒಂದು ಸ್ವೀಟು, ಇದು ಹಾಲ್ಕೋವಾ ಅಂತ ಹೇಳಿ ನನ್ನ ಅಮ್ಮ ಚಿಕ್ಕಂದಿರ್ಬೇಕಾದ್ರೆ ನಮಗೆ ಮಾಡಿ ಕೊಡ್ತಿದ್ರು. ಪಟ್ ಅಂತ ನಮಗೆ ಸ್ವೀಟ್ ಬೇಕು ಅನಿಸಿದರೆ ಬೇಗ ಆಗುವಂಥದ್ದು, ಸುಲಭದಲ್ಲಿ ಅದು. ಹಾಗೆ ಅದೆರಡು ಮಾಡಿ ತೋರಿಸೋಣ ಅಂತ. ಸರಿ, ಹಾಗಾದರೆ ಕಿಚನ್ಗೆ ಹೋಗೋಣ. ಓಕೆ, ಬನ್ನಿ. ಎಸ್ ಮೇಡಮ್. ಸೊ ಹಾಗಾದರೆ ಇವತ್ತು ನಮಗೆ ಯಾವ ಸ್ಪೆಷಲ್ ರೆಸಿಪಿ ತಯಾರಾಗುತ್ತೆ? ಇವತ್ತು ಒಂದು ಸ್ಪೆಷಲ್ ಆಗಿ ನನ್ನ ಅಮ್ಮ ಮಾಡಿ ಹೇಳಿಕೊಟ್ಟದ್ದು ನನಗೆ, ಒಂದು ಹಾಲ್ಕೋವಾ ಅಂತೇಳಿ ಒಂದು ಸಿಂಪಲ್ ಆಗಿ ಈ ನವರಾತ್ರಿ ಗಡಿಬಿಡಿಯಲ್ಲಿ ಮಕ್ಕಳಿಗೆ ಒಂದು ಪಕ್ಕನೆ ಒಂದು ಮಾಡಿಕೊಡ್ಲಿಕ್ಕೆ ಆಗುವಂಥದ್ದು ಒಂದು ಸ್ವೀಟ್. ಸ್ವಲ್ಪ ಬೇಕಾಗ್ತದೆ ದಿನ ಮಾಡಲಿಕ್ಕೆ. ಈಗ ಮಾಡೋದಿಲ್ಲ, ಈಗ ಮನೆಯಲ್ಲಿ ಗೆಸ್ಟ್ ಎಲ್ಲ ಬಂದಾಗ ಮಾಡಿಕೊಡ್ತೇನೆ. ಈಗ ನವರಾತ್ರಿಗೆಲ್ಲ ಬರ್ತಾರೆ ಎಲ್ಲ ನಮ್ಮ ಮನೆಗೆ, ಮನೆ ಹತ್ತಿರವೇ ದೇವಸ್ಥಾನ ಉಂಟಲ್ಲ, ಹಾಗಾಗಿ. ಆದರೆ ಈಗ ಸ್ವಲ್ಪ ಕಡಿಮೆ ಇದೆಲ್ಲ, ಮಕ್ಕಳು ಇದೆಲ್ಲ ತಿನ್ನೋದು ಸ್ವೀಟ್ ಎಲ್ಲ. ಈಗ ಯಾವಾಗ ಬೇಕೋ ಆಗ ಬೇಕಂದಾಗ ಪಕ್ಕನೆ ಒಂದು ಮಾಡಿಕೊಡ್ಬೋದು, ಬೇಗ ಆಗುವಂಥದ್ದು. ಸ್ಟಾರ್ಟ್ ಮಾಡ. ಹಾಂ, ಇದಕ್ಕೀಗ ಸಿಂಪಲ್ ಆಗಿ ಇದು ಹುರಿಗಡಲೆ, ಇದನ್ನು ನನಗೆ ನೀವು ಪುಡಿ ಮಾಡಿ ಕೊಡಬೇಕು ಮಿಕ್ಸಿಯಲ್ಲಿ. ಇನ್ನು ಏನು ಹುರಿಬೇಕಂತ ಇಲ್ಲ, ಮೊದಲೇ ಎಂತ ಇಲ್ಲ, ಇದು ಹುರಿದಿತ್ತಲ್ಲ. ಆ್ಯಕ್ಚುಲಿ ಇದನ್ನು ಮೈದಾದಲ್ಲಿ ಮಾಡ್ತಾರೆ, ಆದರೆ ನಾನು ಮೈದಾ ಬೇಡ ಅಂತೇಳಿ ಇದರಲ್ಲಿ ಮಾಡಿದೆ. ಈಗ ಇದರಲ್ಲಿ ಸಹ ಸ್ಪೂನ್ ಕೊಡಿ. ಎಲ್ಲ ಹಾಕೊಳ್ಳೋದಾ? ಹಾಂ, ಎಲ್ಲ ಎಷ್ಟು ಆಗ್ತದೆ ಅಷ್ಟು ಹಾಕಿ, ಫುಲ್ ಹಾಕಬೇಕು ಅಂತಿಲ್ಲ. ಇದರಲ್ಲಿ ಎಷ್ಟು ಬರ್ತದೆ ಅಷ್ಟು ಹಾಕಿ. ಎಲ್ಲ ಇಡಿಸುತ್ತೆ, ಸ್ವಲ್ಪ ಜಾಸ್ತಿ ಆಗ್ತದೆ ಅಷ್ಟೇ. ಸೊ ಫೈನ್ ಪೌಡರ್ ಹಾಕಬೇಕು. ಹಾಂ, ಹೀಗೆ ಫೈನ್ ಹಾಕಬೇಕು. ಈಗ ಇದು ಸಕ್ಕರೆ, ಇದರದ್ದು ಈಕ್ವಲ್ ಸಹ ತಗೊಳ್ಬೋದು ಸ್ವೀಟ್ ಜಾಸ್ತಿ ತಿನ್ನುವವರು. ನಾನು ಸ್ವೀಟ್ ಜಾಸ್ತಿ ಬೇಡ ಹೇಳಿ ಸ್ವಲ್ಪ ಕಡಿಮೆ ಮಾಡಿದ್ದೇನೆ. 3/4 ಅಂಶ ಇದಕ್ಕಿಂತ ಹಾಂ, ಇದಕ್ಕೆ ಸಹ ಹಾಕಿ ಮಾಡ್ಬೋದು, ಬೇರೆ ಸಹ ಮಾಡ್ಬೋದು. ಈಗ ನಾನು ಇದಕ್ಕೆ ಹಾಕಿ ಬಿಡ್ತೇನೆ. ಮತ್ತೆ 1 ಕಪ್ ಪುಟಾಣಿ ಆದರೆ 3/4 ಕಪ್ ಸಕ್ಕರೆ, ಮತ್ತೆ 1-2 ಏಲಕ್ಕಿ, ಅಷ್ಟು. ಮತ್ತೆ ಪುನಃ ಮಿಕ್ಸಿ ಒಟ್ಟಿಗೆ ಸಹ ಹಾಕೊಳ್ಬೋದು. ಸಾಕು ಅನಿಸುತ್ತೆ. ಹಾಂ, ಸಾಕು, ಈಗ ಸಾಕು. ಈಗ ನನಗೆ ಒಂದು ಮಿಕ್ಸ್ ಮಾಡಲಿಕ್ಕೆ ಒಂದು ಬೌಲು, ಇದು ಬಾಣಲೆ. ಹಾಂ, ತುಪ್ಪ ಉಂಟಲ್ಲ ನಿಮ್ಮ ಹತ್ರ? ನನಗೆ ಇದರಲ್ಲಿ ಒಂದು ಬೌಲ್ ತುಪ್ಪ ಇದೆ. ಶುದ್ಧ ಹಸುವಿನ ತುಪ್ಪ, KC ಅವರದ್ದು. ಎಸ್. ಸೊ ಶುದ್ಧ ಹಸುವಿನ ತುಪ್ಪ, KC ಅವರ ಪ್ಯೂರ್ ಕೌಗಿ. ಸೊ ಇದು ಮೆಜರ್ಮೆಂಟ್ ಹೀಗೆ ಬೇಕಲ್ಲ? ಹೌದೌದು, ಅಂದರೆ ಮತ್ತೆ ಜಾಸ್ತಿ ಪ್ರಮಾಣ ಕರೆಕ್ಟ್ ಬೇಕು. ಸಾಕ? ಹೇಗೆ? ಸ್ವಲ್ಪ ಹಾಕಿ ಇನ್ನೊಂದು 2 ಸ್ಪೂನ್ ಹಾಕಿ ಸಾಕ? ಹಾಂ, ಇದು ಬಿಸಿಯಾಗಿದೆಯಲ್ಲ ಈಗ? ನಾನು
ಇದು ಇಷ್ಟು ಪುಡಿ ಮಾಡಿಕೊಂಡ್ರೆ ಆಯಿತು. ಮತ್ತು ಇದಕ್ಕೆ ತುಪ್ಪ ಬಿಸಿ ಆದ ಕೂಡಲೇ ಮಿಕ್ಸ್ ಮಾಡಿದರೆ ರೆಡಿ. ಓ, ಸುಲಭದ ಸ್ವೀಟ್. ಸುಲಭದ ಸ್ವೀಟು. ಇದಕ್ಕೆ ಪಾಲ್ಕೋವಾ ಯಾಕೆ ಹೆಸರು? ಅದು ಗೊತ್ತಿಲ್ಲ. ಹಾಲು ಪಾಲ್ ಅಂದ್ರೆ ಹಾಲು. ಮುಂಚೆ ಬಹುಶಃ ಹಾಲು ಹಾಕಿ ತಿರುಗಿಸಿ ಮಾಡ್ತಿದ್ರು ಕಾಣ್ತದೆ, ಮೈದಾ ಹಾಕಿ ಇದು ಮಾಡುವಾಗ. ಆದರೆ ಇದರಲ್ಲಿ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೇನೆ. ಹೆಸರು ಅದೇ ಉಂಟು, ಹಾಲಿನ ಬದಲಿಗೆ ನಾನು ಸ್ವಲ್ಪ ಹಾಲು ಪೌಡರ್ ತಗೊಂಡಿದ್ದೀನಿ, ಬೇಗ ಆಗುವಂಥದ್ದು ಅಂತ. ಇದು ಮಾಡಿ ನೋಡಿದೆ, ಒಳ್ಳೇದು ಬಂತು ಅಂತ ಹೇಳಿ ಮತ್ತೆ ಈಗ ಇದನ್ನೇ ಮಾಡೋದು ನಾನು. ಸ್ವಲ್ಪ ಬಿಸಿ ಆದರೆ ಸಾಕಿದ್ದು ಸರಿಯಾಗಿ. ಮತ್ತೆ ಇದು ಕ್ಲೋಸ್ ಮಾಡಿ, ಇದು ಬಂದ್ ಮಾಡಿ ಮತ್ತೆ ಇದು ಮಾಡೋದು, ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಅದರಲ್ಲಿ ಬೇಯಿಸೋದು, ತುಂಬಾ ತಿರುಗಿಸೋದು ಏನಿಲ್ಲ. ಓ, ಬಹಳ ಸುಲಭದ, ಬಹಳ ಸುಲಭ. ಮಕ್ಕಳು ಕೂಡ ಮಾಡ್ಕೊಳ್ಳಬಹುದು. ಸೂಪರ್. ಹಾಗಾದ್ರೆ ಈ ಪೌಡರ್ಸ್ ಇದ್ರೆ ಬರೀ ಇದು ತುಪ್ಪ ಸ್ವಲ್ಪ ತೆಳುವಾಗಿದ್ರೆ ಸಾಕು, ಸಾಕು. ನೀರಾಗಿದ್ರೆ ಸ್ವಲ್ಪ ಬಿಸಿ ಇರಬೇಕು, ಅಂದ್ರೆ ಸ್ವಲ್ಪ ಸೆಟ್ ಆಗ್ಲಿಕ್ಕೆ. ಸಕ್ಕರೆ ಸ್ವಲ್ಪ ಮೆಲ್ಟ್ ಆಗ್ತದೆ ಅದರಲ್ಲಿ. ಹಾಗೆ ಬಿಸಿ ಇರುವಾಗಲೇ ನಾವು ಮಾಡ್ಲಿಕ್ಕೆ ಹೋದ್ರೆ ಸಕ್ಕರೆ ಮೆಲ್ಟ್ ಆಗಿ ತುಂಬಾ ಹೊತ್ತು ಆಗ್ತದೆ ಅದು. ಹಾಗೆ ನಾವು ಖಾಲಿ ಇದನ್ನು ಬಂದ್ ಮಾಡಿಕೊಳ್ಳುದು, ಮತ್ತೆ ಇದನ್ನು ಹಾಕಿ ತಿರುಗಿಸುದು ಆ ಬಿಸಿಯಲ್ಲಿ, ಅದರಲ್ಲಿ ಆಗ್ತದೆ ಅದು. ಈಗ ಬಿಸಿ ಆಯ್ತಲ್ಲ ತುಪ್ಪ, ಇದು ಆಫ್ ಮಾಡಿ. ಇದು ನಾನು ಇದಕ್ಕೆ ಹಾಕೊಳ್ತೇನೆ. ಈಗ ಹಾಲಿನ ಪುಡಿ ಎಷ್ಟು ಅದಕ್ಕೆ? ನಾನು ಹಾಲಿನ ಪುಡಿ ಅದಕ್ಕೆ ಒಂದು 4 ಸ್ಪೂನ್ ಅಷ್ಟು ತಗೊಂಡಿದ್ದೇನೆ. ಅದಕ್ಕೆ ಏನು ಪ್ರಮಾಣ ಇಷ್ಟೇ? ಇಲ್ಲ ಇಲ್ಲ, ಅದು ನಿಮ್ಮ ಇದರ ಮೇಲೆ ಚಾಯ್ಸ್. ಅದು ಸಕ್ಕರೆ ಹಾಲಿದು ಪುಡಿದು. ಆದ್ರೆ ಈ ಪ್ರಮಾಣ ಮಾತ್ರ ಕರೆಕ್ಟ್ ಇರಬೇಕು. ಒಂದು ಕಪ್ ಸಕ್ಕರೆ ಆದ್ರೆ ಅರ್ಧ ಕಪ್ ಸಕ್ಕರೆ, ಅರ್ಧ ಕಪ್ ತುಪ್ಪ. ಈಗ ಇದಕ್ಕೆ ಹಾಕುತ್ತೇನೆ. ಇದನ್ನು ಈಗ ತಿರುಗಿಸಿದ್ರೆ ಆಯ್ತು. ಅಂದ್ರೆ ಇದು ಪೂರ್ತಿಯಾಗಿ ಹೀರ್ಕೊಂಡ್ರೆ ಮುಗೀತಲ್ಲ? ಮುಗೀತು. ಇದು ಗಟ್ಟಿ ಆಗ್ತದೆ ಮತ್ತೆ ನಮ್ಗೆ ಈಗ ಕಾಣ್ತದೆ ಅಲ್ಲ ಇದಾಗಿದೆ ಅಂತ ಹೇಳಿ. ನೀರ ಕಾಣ್ತದೆ. ಇದು ಹೇಗೆ ಬರುತ್ತೆ ಅಂದ್ರೆ ಹಲ್ವಾ ಈ ತರ ಕಡಿ ಟೈಪ್ ಅಲ್ಲಿ ಬರ್ತದೆ. ಕಡಿ ಅಂತ ಹೇಳ್ತೇವಲ್ಲ, ಹಲ್ವಕ್ಕಿಂತ ಗಟ್ಟಿಯಾಗಿ ಹಾಗೆ ಬರ್ತದೆ. ಈಗ ಇದನ್ನ ಏನು ಬೇಯಿಸ್ಲಿಲ್ಲ? ಇಲ್ಲ, ಅದು ದಿನ ಇಟ್ಕೊಳ್ಳಿಕ್ಕೆ ಆಗ್ತದೆ. ಇದು ಮನೆಯಲ್ಲಿ ಯಾರು ತಿನ್ನೋರಿಲ್ಲದಿದ್ರೆ ತಿನ್ನೋರಿದ್ರೆ ಒಂದು ದಿವಸಕ್ಕೆ, ತಿನ್ನೋರಿದ್ರೆ ನಾನು ಅದು ಪ್ರಶ್ನೆನೇ ಇಲ್ಲ, ಅವತ್ತೇ ಖಾಲಿ ಆಗುತ್ತೆ. ಇಲ್ಲ, ಒಂದು ವಾರ ತನಕ ಇಟ್ಕೊಳ್ಬೋದು. ಇದು 1 ವಾರ ತನಕ ಹಾಳಾಗುದಿಲ್ಲ. ಇದು ಚೆಂದ ಮಿಕ್ಸ್ ಮಾಡಿಕೊಂಡ್ರೆ ತುಪ್ಪದಲ್ಲಿ ಆಯ್ತು. ಇದು ಬರೀ ಇಷ್ಟು ಈ ರೀತಿ ಮಿಕ್ಸ್ ಆದ್ರೆ ಆಯ್ತು. ಆಯ್ತು, ಇಷ್ಟೇ ಆಯ್ತು. ಇದನ್ನು ನಾವೀಗ ಒಂದು ಬಟರ್ ಪೇಪರ್ ಹಾಕಿದ್ದು ಒಂದು ಪ್ಲೇಟಿಗೆ ಹಾಕಿ 1 ಗಂಟೆ ಹೊರಗೆ ಇಟ್ಟರೆ ಸೆಟ್ ಆಗ್ತದೆ. ಅದು ನಿಮ್ಗೆ ಬೇಗ ಆಗ್ಬೇಕು ಅಂದ್ರೆ ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ಟರೆ ಆಯ್ತು, ಅಲ್ಲಿಗೆ ಸೆಟ್ ಆಗ್ತದೆ. ಸಿಂಪಲ್ ಆಗಿ. ಇದಂತೂ ಖಂಡಿತವಾಗಿ ಟ್ರೈ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಕೆಲವು ಸರಿ ಯಾವ್ದಾದ್ರು ಒಂದು ಹಬ್ಬಗಳಿಗೆ ನಾವು ತುಂಬಾ ಸ್ವೀಟ್ ಡಿಶ್ ಮಾಡ್ಬೇಕು ಅಂತ ಹೇಳುವಾಗ ಟೈಮ್ ತಗೊಳ್ಳುವಂತ ಸ್ವೀಟ್ ಮಾಡ್ಬೇಕಾದ್ರೆ ಬೇಡ ಅಂತ ಆಗ್ತದೆ. ಇದಾದ್ರೆ ಸ್ವಲ್ಪ ದಿನ ಇಡ್ಬಹುದು ಅಂತ ಬೇರೆ ಹೇಳಿದೀನಿ. ಹೌದೌದು, ಇಡ್ಬೋದು. ಎಂತ ಅಂತದ್ದೇನು ಇದ್ರಲ್ಲಿ ಇಲ್ಲಲ್ಲ. ಈಗ ನೋಡ್ಲಿಕ್ಕೆ ನಿಮ್ಗೆ ತೆಳು ಕಾಣ್ತದೆ ಅಲ್ಲ, ಮತ್ತೆ ಅದು ಹೋಗ್ತಾ ಹೋಗ್ತಾ ಅದು ತಣ್ಣಗಾಗುವಾಗ ಗಟ್ಟಿ ಆಗ್ತದೆ. ಪಾಲ್ಕೋವಾ, ಹಾಲುಕೋವಾ ರೆಡಿ. ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟು ಸಿಂಪಲ್ ಆಗಿದೆ ಪಾಲ್ಕೋವಾ ಅಂತ ನನಗಂತೂ ಗೊತ್ತಿರಲಿಲ್ಲ. ಬಟ್ ವೆರಿ ಈಸಿ, ಕ್ವಿಕ್ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಮನೆಗೆಲ್ಲ ಗೆಸ್ಟ್ ಬಂದಾಗ ತುಂಬ ಬೇರೆ ಬೇರೆ ರೀತಿಯಾದಂಥ ಅಡುಗೆಗಳು ಮಾಡಬೇಕು. ಹಬ್ಬಕ್ಕೆ ಅಂತ ಹೇಳಿದರೆ ಇನ್ನಷ್ಟು ಜಾಸ್ತಿ ಅಡುಗೆಗಳು ಮಾಡಬೇಕು. ಆವಾಗ ಟೈಮ್ ತಗೊಳ್ಳುವಂಥ ಅಡುಗೆ ಇದ್ದರೆ ಅಥವಾ ಸ್ವೀಟ್ ಡಿಶ್ ಇದ್ದರೆ ಬೇಡಪ್ಪ ಮಾಡೋದು ಅಂತ ಆಗುತ್ತೆ. ಇದಂತೂ ತೀರಾ ಸುಲಭ. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಹಾಲ್ಕೋವಾ ತಯಾರಿಸುವ ವಿಧಾನ: ಮೊದಲಿಗೆ 1 ಕಪ್ ಪುಟಾಣಿಯನ್ನ ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ 3/4 ಕಪ್ ಸಕ್ಕರೆಗೆ
ಏಲಕ್ಕಿ ಹಾಕಿ ಪುಡಿ ಮಾಡಿಕೊಳ್ಳಿ. ಆನಂತರ ಅರ್ಧ ಕಪ್ ತುಪ್ಪವನ್ನ ಬಿಸಿ ಮಾಡಿಕೊಂಡು ಬೆಂಕಿ ಆರಿಸಿದ ನಂತರ ಪುಡಿ ಮಾಡಿದ ಮಿಶ್ರಣಕ್ಕೆ 2 ಚಮಚದಷ್ಟು ಹಾಲಿನ ಪುಡಿ ಸೇರಿಸಿ ತುಪ್ಪಕ್ಕೆ ಹಾಕಿ ಗಂಟು ಬಾರದ ಹಾಗೆ ಕಲಸಿ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಸ್ವಲ್ಪ ತಣ್ಣಗಾಗುವವರೆಗೂ ಇಟ್ಟು ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡು ಸರ್ವ್ ಮಾಡಿ ರುಚಿಕರವಾದ ಪಾಲ್ಕೋವಾ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.